ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕಣ್ಣಿನಲ್ಲಿ ಕಡ್ಡಿ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕೆಲವು ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ. ಈಗ ಕೆಲವು ವಿಚಾರವನ್ನು ಇಲ್ಲಿ ಕ್ಲಿಯರ್ ಮಾಡಬೇಕಾಗಿದೆ. ಯಾಕೆಂತಂದರೆ ಈ ಕೇಸನ್ನು ನಾವು ಬೇಸ್ ಆಗಿ ಇಟ್ಟುಕೊಂಡು ಸಾಕಷ್ಟು ಬೇರೆ ವಿಚಾರವನ್ನು ಇಲ್ಲಿ ಪ್ರಾಪಗೇಟ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಯಾಕೆ ಅಂತಲೂ ಹೇಳ್ತೀನಿ. ಆನ್ ದ ಅದರ್ ಅಂದರೆ ಈಗ ಒಂದು 10 ನಿಮಿಷದ ಮುಂಚೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ರಾಜೇಶ್ ಕೃಷ್ಣ ಭಂಡಾರಿ ಅವರು ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನು ಕ್ಲಿಯರ್ ಮಾಡಿದರು. ಸೈಕ್ಯಾಟ್ರಿಕ್ ವಿಚಾರಗಳು, ಮಾನಸಿಕ ಕಾಯಿಲೆಗಳು ಏನಿವೆ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಬ್ರೇಕಲ್ಲಿ ಕೂಡ ನಾವು ಮಾತನಾಡ್ಕೋತಾ ಇದ್ವಿ. ಐ ಥಿಂಕ್ ಆ ದೀಪಿಕಾ ಪಡುಕೋಣ್ ಪಾಯಿಂಟನ್ನು ನಾವು ಇಲ್ಲಿ ಎತ್ತಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕ್ಯಾನ್ ಯು ಪ್ಲೀಸ್ ಕಮ್ ಬ್ಯಾಕ್ ಟು ಇಟ್? ಬಟ್ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಶ್ರೀನಿಧಿ ಮತ್ತು ಅವರ ಮನೆಯವರಿಗೆ ಯಾವುದೇ ಥರದಲ್ಲಿ ಹಾರ್ಮ್ ಮಾಡುವಂಥ ಉದ್ದೇಶ ಖಂಡಿತ ಇಲ್ಲ. ಇದು ಒಂದು ಮಾನಸಿಕವಾದಂಥ ಕಾಯಿಲೆ. ಮಾನಸಿಕ ಕಾಯಿಲೆ ಮತ್ತು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಇದ್ದೇ ಇರ್ತದೆ. ಗೀಳು ಕಾಯಿಲೆ ಇರುತ್ತೆ, ಮತ್ತೊಂದಿರುತ್ತೆ. ಈಗ ನಾನು ಅದಕ್ಕೆ ಆ ಪ್ರಶ್ನೆಯನ್ನು ಕೇಳಿದೆ. ಯಾಕೆ ಅಂತಂದರೆ ಚೆನ್ನಾಗಿ ನಾನು ಹೇರ್ ಇಲ್ಲ ಜಲ್ಗಿಲೆಲ್ಲ ಹಾಕಿ ಒಂದು ಚೆನ್ನಾಗಿ ಗಾಗಲ್ಸ್ ಎಲ್ಲ ಹಾಕಿ ಜಿಗಿಮಿಗೆಲ್ಲ ಕೈ ಕಾಯಿಲೆಲ್ಲ ಹಾಕೊಂಡು ಎಲ್ಲ 10 ಜನ ನೋಡಲಿ ಅಂತಲೇ ನಾನು ಮಾಡ್ತಾ ಇರೋದಲ್ವಾ. ಸೊ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಅ ಬಿಹೇವಿಯರ್. ಬಟ್ ಇಫ್ ಇಟ್ ಈಸ್ ಹಾರ್ಮಿಂಗ್, ಅದು ಡಿಸಾರ್ಡರ್ ಆಗುತ್ತೆ. ನೋಡಿ ಅಲ್ಲಿ ಎಷ್ಟು ಆ ವ್ಯತ್ಯಾಸಗಳೆಲ್ಲವೂ ಕೂಡ ಬರೋದಕ್ಕೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಬೌಟ್ ದಿಸ್ ಹೌ ಇಂಪಾರ್ಟೆಂಟ್ ದಿಸ್ ಸೈಕ್ಯಾಟ್ರಿ, ಇದ್ರ ಬಗ್ಗೆ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಹೇಳಬೇಕು. ನೋಡಿ, ಈಗ ಪ್ರತಿಯೊಂದು ಪೇಷಂಟನ್ನ ನೋಡಿದಾಗ ಒಂದು ಫಿಸಿಕಲ್ ಡಿಸಾರ್ಡರ್ ಇರುತ್ತೆ, ಇನ್ನೊಂದು ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇರುತ್ತೆ. ಆ ಕಾಯಿಲೆಗೆ ಒಂದು ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇರುತ್ತೆ. ಸೊ ನಾವು ನೋಡಬೇಕಾದ್ರೆ ವಿ ಹ್ಯಾವ್ ಟು ಎಕ್ಸಾಮಿನ್ ದ ಪೇಷಂಟ್ ಓವರ್ ಆಲ್. ಒಂದು ಸಂಪೂರ್ಣವಾಗಿ ನೋಡಬೇಕು ಅಂದರೆ ಮಾನಸಿಕ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಮಾನಸಿಕ ಅಂದರೆ ನೋಡಿ, ಎಲ್ಲರ ಹತ್ರನೂ ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ಸ್ ನಾವು ಯಾವಾಗ ಓವರ್ ಪ್ಲೇ ಮಾಡ್ತೀವಿ, ಅದು ಯಾವಾಗ ಜಾಸ್ತಿ ಆಗುತ್ತೆ, ಅವಾಗಲೇ ನಾವು ಅದಕ್ಕೆ ಒಂದು ಮಾನಸಿಕ ರೋಗ ಅಂತ ಕರೆಯೋದು. ಅರ್ಥ ಆಯ್ತಾ? ಈಗ ಈ ಪೇಷಂಟಿನ ವಿಚಾರ ತಗೊಂಡಾಗ ಕೂಡ ಅವರಿಗೆ ಅಟೆನ್ಷನ್ ಸೀಕಿಂಗ್ ಇದೆ. ಹಾಗಾಗಿ ಅವರು ಕಣ್ಣಿಗೆ ನೋವು ಮಾಡಿಕೊಂಡ್ರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತು ಈ ಪೇಷಂಟಿನ ವಿಷಯದಲ್ಲಿ ತುಂಬ ಬೇಜಾರಾಗೋ ವಿಷಯ ಏನಂದರೆ, ಅವರಿಗೆ ನೀವು ಆಗಲೇ ಹೇಳ್ದಾಗೆ ಎಡಗಣ್ಣಲ್ಲಿ ಯಾವುದೇ ರೀತಿ ದೃಷ್ಟಿ ಇಲ್ಲ, ಕಂಜನೈಟಲ್ ಅನಾಫ್ಥಾಲ್ಮೋಸಿಸ್. ಒಂದು ನಿಮಿಷ ಡಾಕ್ಟರ್, ಈಗ ಅವ್ರ ತಾಯಿ ನಮಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಗೀತಾ ಅವರೆಲ್ಲ ಮಾತಾಡ್ತಿರೋದು, ಶ್ರೀನಿಧಿ ಅವ್ರ ತಾಯಿ. ನೀವು ಹೇಗಿದ್ದೀರಿ? ಮಗಳ ಬಗ್ಗೆ ಅಂತ ಹೇಳಿದ್ರು ಅವರೆಲ್ಲ. ಅದು ಹಂಗೆ ಹಿಂಗೆ ಅಂತದೆಲ್ಲ ಹೆಸರು ದುಡ್ಡಿಗೋಸ್ಕರ, ನಾನು ದುಡ್ಡಿಗೋಸ್ಕರ ಎಲ್ಲ ಈ ತರ ಮಾಡುದಂತೇಳಿ ಎಲ್ಲ ಹೆಸರಲ್ಲ. ಇಲ್ಲ ಆ ತರ ಯಾರು ಹೇಳಲೇ ಇಲ್ಲ. ನೀವು ಆ ತರ ವಿಜಯ ಕನ್ನಡ ಪೇಪರಿನವರು ಬಂದು ಎಲ್ಲ ಹುಸಿ ಡಾಕ್ಟರ್ ಹತ್ರ ಎಲ್ಲ ಹೇಳಿ ಅವ್ರು ಸುಳ್ಳು ಅಂತೇಳಿ ಎಲ್ಲ ಹೇಳಿ ನಿಮ್ಮ ಮಾನ ಹೋಗ್ತದ ಹಾಗೆ ಹೀಗೆ ಅಂತೇಳಿ ಎಲ್ಲ ಹುಟ್ಟಿದ್ರು. ಅಲ್ಲ, ಈಗ ಏನಂತಂದ್ರೆ ನನ್ನ ಧ್ವನಿ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಲ್ಲ. ಈಗ ಏನಂತಂದ್ರೆ ಇಲ್ಲಿ ನೀವು ಟಿವಿ ನೋಡ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಇಲ್ಲಿ ಅಡ್ಡಿಲ್ಲ. ಈಗ ನೋಡಿ, ಇಲ್ಲಿ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾರ್ಯಕ್ರಮ ನಡೀತಾ ಇದೆ ಈಗ ಟಿವಿಯಲ್ಲಿ. ತುಂಬಾ ಜನ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಶಶಿಧರ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಪ್ರಸಾದ್ ನೇತ್ರಾಲಯದಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ರಂತೆ. ಅವರು ಹಲೋ, ಅದೇ ಡಾಕ್ಟರ್ ಶಶಿಧರ್ ಪ್ರಸಾದ್ ನೇತ್ರಾಲಯದಿಂದ ಇಲ್ಲಿದ್ದಾರೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ. ನಿಮ್ಮ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅವರು. ಇದು ಏನಂತಂದ್ರೆ ಅವ್ರ ಪ್ರಕಾರ, ಮತ್ತು ಇದು ಯಾವ್ದು ಈ ವೈದ್ಯಕೀಯ ವಿಚಾರ, ಇದು ಏನಂತಂದ್ರೆ ಅದು ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಂದ್ರೆ ತಮ್ಮತ್ತ ಗಮನವನ್ನು ಸೆಳೆಯುವಂತ ಒಂದು ಮಾನಸಿಕವಾದಂತ ಒಂದು ಕಾಯಿಲೆ ಅದು ಅಷ್ಟೇ. ಅದು ಎಲ್ರಿಗೂ ಇರುತ್ತೆ, ನನಗೂ ಇರುತ್ತೆ, ಇವರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಂತ ಹೇಳಿ ಅದು ನೀವೇನ್ ತಿಳ್ಕೊಂಡಿದ್ದೀರಿ, ಹಣ ಮಾಡ್ತಾ ಇದಾರೆ ಅಂತೆಲ್ಲ ಹೇಳಿದ್ರಲ್ಲ, ಆತರ ಯಾರು ಹೇಳಲೇ ಇಲ್ಲ ನಿಮ್ಗೆ. ಅಲ್ಲ, ನಿಮ್ಗೆ ಆತರ ಯಾರಾದ್ರೂ ಹೇಳಿದಿದ್ರೆ ಅದನ್ನ ನೀವು ತಲೆ ಹಾಕೋಬೇಡಿ ಅಷ್ಟೇ. ಅದು ಆತರ ಅಲ್ವೇ ಅಲ್ಲ, ಅದು ಆ ಥರ ಏನು ಅಲ್ವೇ ಅಲ್ಲ. ಈಗ ಅದಕ್ಕಿಂತ ಮುಂಚೆ ನಿಮಗೇನಾದ್ರೂ ಬೇಸರ ಆಗಿದೆ ಇದರಿಂದ? ಆ ಥರ ಯಾರಾದ್ರೂ ಹೇಳಿದಾರಾ? ಹೌದು, ತುಂಬಾ ಬೇಜಾರಾಯ್ತು. ನಾನು ಅದಕ್ಕಾಗಿ ಅಲ್ಲ, ನಾನು ದಿನ ಮಗಳನ್ನ ನಾನೀಗ ದುಡ್ದು ಸಂಪಾದನೆ 2 ಬೇರ್ಬಿಗೆ ತಂದು ಮನೆಯಲ್ಲಿ ಇದ್ರು ಅಬ್ಬೆ ಮಗಳು ಒಂದು ಮಾನಸಿಕ ಹಂಗೆ ಒಂದು ಹೇಳ್ರಲ್ಲ, ಅದರಿಂದ ಜೀವನ ಕಳಿತಾ ಇದ್ದೆ ನಾನಿಲ್ಲ. ಈಗ ಹೇಳ್ರಲ್ಲ, ನಮ್ಗೆ ತುಂಬಾ ಬೇಜಾರಾಯ್ತಾ? ಇಲ್ಲ ಇದು ನೀವು ಬೇಜಾರು ಮಾಡ್ಕೊಳ್ಬೇಡಿ. ಇದು ನಿಮ್ಮ ಪ್ರಾಬ್ಲಮ್ ಅನ್ನ ಈಗ ನೀವು ಹೀಗೀಗ ಮಾಡ್ಕೊಂಡ್ರೆ ಸರಿ ಆಗ್ತದೆ ಅಂತ ಈ ವೈದ್ಯರುಗಳೆಲ್ಲ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ಇತ್ತಲ್ಲ, ನಾಗ ಮೊತ್ತದ ತುಂಬಾ ದೋಷ ಇತ್ತು. ನಾನು ಮೊನ್ನೆ 2-3 ಲಕ್ಷಲೆಲ್ಲ ಕೇಳಿ ಬಂದೆ, ತುಂಬಾ ದೋಷ ಇತ್ತು ಅಂತ ಹೇಳ್ರೆ ಅದಕ್ಕಿನ್ನು ಪರಿಹಾರ ಮಾಡಿದ್ರೆ ಸರಿ ಆಗೋದಿಲ್ಲ. ಕಡ್ಡಿ ಮನೆಯಲ್ಲಿ ಬರ್ತಾ ಇತ್ತು, ಮೊನ್ನೆ ಆಸ್ಪತ್ರೆಯಲ್ಲಿ ಬರ್ಲಿಲ್ಲ, ಪುನಃ ಮನೆಯಲ್ಲಿ ಬಂದು ರಿಕ್ಷೆ ಇಳಿದು ಕೂತ್ಕೊಂಡಿದ್ರೆ ಬರ್ತಾ ಇತ್ತು ಕಡ್ಡಿ. ಮತ್ತೆ ಇನ್ನೆಂತ ಹೇಳಲಿಕ್ಕಿಲ್ಲ. ಅಲ್ಲ, ಈಗ ಡಾಕ್ಟ್ರು 24 ಗಂಟೆ ನಿಮ್ಮ ಮಗಳನ್ನ ಒಬ್ಸರ್ವೇಷನ್ ಅಲ್ಲಿ ಇಟ್ಟು ನೋಡಿದ್ರಂತೆ, ಏನು ಬರ್ಲಿಲ್ಲ, ಏನು ಕಡ್ಡಿ ಬರ್ಲೇ ಇಲ್ಲ ಅಂತೆ. ಇಲ್ಲ, ಮನೆಗೆ ಬಂದು ರಿಕ್ಷೆ ಕೂಡ ಇಳಿಲಿಲ್ಲ ನಾವು.
ಅಲ್ಲ ಈಗ ಮತ್ತೆ ನೀವು ವಾಪಸ್ ಮನೆಗೆ ಹೋದ ನಂತರ ಮತ್ತೆ ಕಡ್ಡಿ ಬರೋದಕ್ಕೆ ಸ್ಟಾರ್ಟ್ ಆಯ್ತಾ ಈಗ? ದಿನ ಬರ್ತಾ ಉಂಟು ಇಲ್ಲಿ ಎಲ್ಲ ನೋಡ್ತಾ ಇದ್ರು, ಅವರೆಲ್ಲ ನೋಡ್ತಾ ಬಂದಿದ್ರು ಪುನಃ. ಓಹೋ ಹೋ 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 ಓಕೆ. ನಾ ಬರ್ತಾ ಇತ್ತು ಅಂದ್ರೆ ನಾಗನ ತುಂಬಾ ದೋಷ ಉಂಟು, ಅದರಿಂದ ಹೀಗಾಗ್ತಿತ್ತಂತೆ. ಈಗ ನಿಮ್ ಮಗಳ ಆರೋಗ್ಯ, ಬೇರೆ ಆರೋಗ್ಯ ಹೇಗಿದೆ? ಕಣ್ಣಿಂದ ಬಿಟ್ಟು ಬೇರೆ ದೇಹದಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಡಾಕ್ಟರ್ ಅಲ್ಲಿ ಕೂಡ ಹೇಳಿದ್ರು, ಮಾನಸಿಕ ಉಂಟು ಅವಳಿಗೆ ಅಂತ. ಓಕೆ ಫೈನ್. ಈಗ ಅಲ್ಲ ಈಗ ಇಲ್ಲಿ ಯಾವ್ದು ಆಸ್ಪತ್ರೆ ಬಾಡಿಗಕ್ಕೆ ಹೇಳಿದಂತೆ. ಹೌದು, ಈಗ ಯಾರು ನಮ್ಮ ಡಾಕ್ಟರ್ ಪ್ರಸಾದ್, ಕೃಷ್ಣ ಪ್ರಸಾದ್ ಅವರು ನಿಮ್ಮನ್ನ ಬಾಳಿಗ ಆಸ್ಪತ್ರೆಗೆ ಕಳಿಸಿದ್ರಂತೆ. ಅಲ್ಲಿ ನೀವು ಡಾಕ್ಟರ್ ಹತ್ರ ಮಾತಾಡಿದ್ರಾ? ಹೌದು, ಅವರು ಮೈನ್ ಡಾಕ್ಟರ್ ಸಿಕ್ಕಿದ್ರು. ಅವ್ರು ಏನಂತ ಹೇಳಿದ್ರು? ಅವರು ನಮ್ಮದು ವಿಷಯ ಎಲ್ಲ ಕೇಳಿದ್ರು. ಅಂತ ಅಂದ್ರೆ ಇಲ್ಲ, ನೀವು ಮನೆಯಲ್ಲಿ ಅವಳಿಗೆ ಏನು ಟೆನ್ಷನ್ ಕೊಡ್ಬೇಡಿ, ಏನು ತೊಂದ್ರೆ ಆಗುದಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಮತ್ತೆ ಟೆಸ್ಟ್ ಗಿಸ್ಟ್ ಏನ್ ಮಾಡ್ಲಿಲ್ಲ. ಅವ್ರ ಮನಸ್ಸಾಗಿ ಅವಳು ಕೂಡ ಅವಳಲ್ಲಿ ಹೇಳಿದ್ರು, ನನ್ನಲ್ಲಿ ಹೇಳಿದ್ರು. ನನಗೆ ಅದು ಪೇಪರ್ ಕೊಟ್ಟಿದ್ದಾರಲ್ಲ, ಅದು ತುಂಬಾ ಬೇಸರ ಆಯ್ತು. ನಾನು ಯಾರಿಗೂ ಇವರಿಗೆ ತಿಳಿಸ್ಲಿಲ್ಲ, ಆಚೆ ಈಚೆ ಯಾರಿಗೂ ಹೇಳಲಿಲ್ಲ. 10 ದಿವಸ ನಾನು ಔಷಧಿ ಡ್ರಾಪ್ ಅಲ್ಲೂ ಹಾಕ್ತಾ ಇದ್ದಲ್ಲ. ಈಗ ಡಾಕ್ಟರ್ ಕೊಟ್ಟದ್ದೇನು ಮದ್ದೆಲ್ಲ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಹಾಕ್ತಾ ಇದ್ದೀರಾ? ಹೌದೌದು. ಈಗ ಡಾಕ್ಟರ್ ಶಶಿಧರ್ ಏನೋ ಹೇಳ್ತಾರೆ ನೋಡಿ, ನಿಮ್ ಮಗಳದ್ದು ಇನ್ನೊಂದು ಕಣ್ಣಿಗೂ ಕೂಡ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಅಂತ ಡಾಕ್ಟರ್, ನೀವು ನೋಡಿ ಡಾಕ್ಟರ್ ಶಶಿಧರ್ ಮಾತಾಡ್ತಾರೆ. ಅವ್ರು ನಿಮ್ಗೆ ಒಂದಿಷ್ಟು ಸಲಹೆಗಳನ್ನ ಕೊಡ್ತಾರೆ ಮೇಡಮ್. ದಯವಿಟ್ಟು ಅದನ್ನ ಕೇಳಿಸ್ಕೊಂಡು ಸಾಧ್ಯ ಆದ್ರೆ ನಿಮ್ಮ ಮಗಳಿಗೆ ಆ ಟ್ರೀಟ್ಮೆಂಟ್ ಅನ್ನ ಮಾಡಿ ಅವ್ರ ಇನ್ನೊಂದು ಕಣ್ಣು ಉಳಿಬೇಕು, ಅದೇ ಉದ್ದೇಶ. ಹೇಳಿ. ಇನ್ನೊಂದು ಕಣ್ಣು ಚಿಕ್ಕದವಳದು ನೋಡಮ್ಮ, ಈಗ ಅವರದ್ದು ಎಡಗಣ್ಣಿದೆಯಲ್ಲ, ಅದರಲ್ಲಿ ಯಾವುದೇ ರೀತಿಯ ದೃಷ್ಟಿ ಇಲ್ಲ, ಅದು ನಿಮಗೆ ಗೊತ್ತಿದೆ ಅಲ್ವಾ? ಅಲ್ಲ, ಈಗ ನಿಮ್ ಮಗಳದ್ದು ಎಡಗಣ್ಣಲ್ಲಿ ಯಾವುದೇ ರೀತಿ ದೃಷ್ಟಿ ಇಲ್ಲ ಅಂತ ಹೇಳ್ತಾ ಇದ್ರೆ ಸರಿಯಾ? ಅವ್ರ ಹತ್ರ ಇರೋದು ಒಂದೇ ಕಣ್ಣು, ಅದು ಬಲಗಣ್ಣು. ಅದರಲ್ಲಿ ಕೂಡ ದೃಷ್ಟಿ ಕುಂಠಿತವಾಗಿದೆ, ಅದರಲ್ಲಿ ದೃಷ್ಟಿ ಕಡಿಮೆ ಇದೆ. ಈಗ ಅದರಲ್ಲಿ ಕಡ್ಡಿ ಹಾಕ್ಕೊಳ್ಳೋದ್ರಿಂದ ಮತ್ತೆ ಗಾಯಗಳು ಉಂಟಾಗಿ ಮತ್ತೆ ದೃಷ್ಟಿ ಕಡಿಮೆ ಆಗ್ಬೋದು. ಅದರಿಂದ ದಯವಿಟ್ಟು ಈಗ ಆಸ್ಪತ್ರೆಯಲ್ಲಿ ಯಾಕೆ ಬರಲಿಲ್ಲ ಅಂದರೆ ಆಸ್ಪತ್ರೆಯಲ್ಲಿ ಕಡ್ಡಿ ಇರಲಿಲ್ಲ, ಹಾಗಾಗಿ ನಾವು ಆಸ್ಪತ್ರೆಯಲ್ಲಿ ನಿಮ್ಮನ್ನು ಅಬ್ಸರ್ವೇಷನ್ ಇಟ್ಟಾಗ ನಮಗೆ ಯಾವುದೇ ರೀತಿ ಕಡ್ಡಿ ಸಿಗಲಿಲ್ಲ. ಸೊ ಅದಕ್ಕಾಗಿ ಇರೋದು ಒಂದೇ ಕಣ್ಣು, ಅದನ್ನು ನೀವು ರಕ್ಷಿಸ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತಾ? ನಿಮ್ಗೆ ಇನ್ನೇನಾದರೂ ಕೇಳೋದಿತ್ತಾ ಮೇಡಮ್? ಕೇಳಿಸ್ಕೊಂಡ್ರ ಅವ್ರು ಏನು ಹೇಳಿದ್ರಂತ? ಕೇಳಿಸ್ಕೊಂಡ್ರಾ? ಅಲ್ಲ, ಈಗ ಆಸ್ಪತ್ರೆಯಿಂದ ಬಂದು ಎಷ್ಟು ದಿನ ಆಯ್ತು ಮನೆಗೆ? 3 ದಿನ ಆಯ್ತು. ಈಗ 3 ದಿನದಿಂದ ಕಣ್ಣಲ್ಲಿ ಕಡ್ಡಿ ಬರ್ತಾ ಉಂಟಾ? 3 ದಿನ ಬರ್ತಾ ಉಂಟು. ಮತ್ತೆ ಆಸ್ಪತ್ರೆಗೆ ಏನಾದ್ರು ಬರಬೇಕು ಅಂತ ನೀವೇನಾದ್ರೂ ಆಲೋಚನೆ ಮಾಡಿದೀರಾ? ಒಂದು ವಾರಕ್ಕೆ ಕೊಟ್ಟಿದ್ರು, ಮತ್ತೊಂದು 1 ತಿಂಗಳಿಗೆ ಕೊಟ್ಟಿದ್ರು. ಅದ ಡ್ರಾಪ್ಸ್ ಗಳನ್ನೆಲ್ಲ ಹಾಕ್ತಾ ಇದ್ದೀರಾ ಈಗ ಕಣ್ಣಿಗೆ? ಸರಿಯಾಗಿ ಹಾಕ್ತಾ ಇದ್ದೆ. ಈಗ ಮತ್ತೆ ಪುನಃ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದೀರಿ, ಹಾಗಾಗಿ ಮತ್ತೆ ಬಂದು ಇಲ್ಲಿ ಡಾಕ್ಟರ್ ಗಳನ್ನ ನೋಡ್ಬೇಕು ಅಂತ ಏನಾದ್ರು ಐಡಿಯಾ ಇದೆಯಾ? ಇಲ್ಲ, ನನ್ನ ಮನಸ್ಸಿಲ್ಲ. ಯಾಕೆ ಹೇಳಿದ್ರೆ ದೇವರ ಹರಕೆ ಒಂದು ನೋಡ್ಬೇಕಂತ ಆಸೆ ಐತೆ ಎಲ್ಲರೂ. ಅಲ್ಲ, ನೀವು ಆದಷ್ಟು ಬೇಗ ಅಂದ್ರೆ ನೋಡಿ, ನೀವು ಆದಷ್ಟು ಬೇಗ ನೀವು ಮತ್ತೆ ಬಾಳಿಗ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರನ್ನ ಡಾಕ್ಟರ್ನ ನೋಡೋದು ಒಳ್ಳೇದು. ಅಲ್ಲ, ನಿಮಗೆ ಅದು ನಿಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ನೀವು ಅದೇನು ಹರಕೆ ತೀರಿಸೋದೇನೋ ಮಾಡ್ತೀರಲ್ಲ, ಅದನ್ನ ಖಂಡಿತ ಮಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ. ಅದ್ರ ಜೊತೆಗೆ ಡಾಕ್ಟರ್ ಸಲಹೆಗಳನ್ನು ನೀವು ತಗೋಬೇಕು ಅಂತ ನಮ್ದೊಂದು, ಈ ಎಲ್ಲ ಮಾಧ್ಯಮದವ್ರ ಪರವಾಗಿ ನಾನು ನಿಮ್ಗೊಂದು ತಾಯಿ ಸಮಾನವಾಗಿ ಈ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಯಾವುದೇ ಥರದಲ್ಲಿ ನೀವು ಬೇಸರ ಪಡ್ಕೋಬೇಡಿ. ಯಾರು ಆ ಥರ ನೀವು ಹಣ ಮಾಡೋ ಉದ್ದೇಶದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದಿದ್ರೆ ಆ ಮಾತುಗಳನ್ನು ನೀವು ಮನಸ್ಸಿಗೆ ಹಚ್ಕೊಳ್ಬೇಡಿ. ಮತ್ತು ಯಾರೂ ನಿಮ್ಮ ಬಗ್ಗೆ ಏನು ಕೆಟ್ಟದಾಗಿ ಹೇಳಲಿಲ್ಲ. ಅದು ಈ ವಿಚಾರದಿಂದ ಸಾಕಷ್ಟು ವಿಚಾರ ಬೇರೆಯವ್ರಿಗೆ ಸಹಿತ ಗೊತ್ತಾಗಿದೆ ಈಗ. ಹಾಗಾಗಿ ನೀವು ಆ ಕಡ್ಡಿಯನ್ನು ಆಕೆ ಏನಾದರೂ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಗಮನಕ್ಕೆ ಬರದೆ ನಿಮ್ಮ ಮಗಳು ನೀವು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕಣ್ಣಿಗೆ ಹಾಕೊಳ್ತಾ ಇದ್ದಾಳೋ ಅಂತ ಒಂದ್ಸಲ ನೋಡೋದಕ್ಕೂ ಪ್ರಯತ್ನ ಪಡಿ. ಏನು ಸಾಧ್ಯ ಇಲ್ಲ ಸರ್, ನಾವು ಇಲ್ಲಿ ಕೂತಲ್ಲಿ ನೋಡ್ತಾ ಇದ್ದೇವೆ. ಅವಳನ್ನ ಪರೀಕ್ಷೆ ಮಾಡಿ ಎಲ್ಲ ಕಂಡು ಆಯ್ತು ಸರ್. ಅಲ್ಲ, ಈಗ ಮತ್ತೆ ಡಾಕ್ಟರ್ಗಳೆಲ್ಲ ಖಂಡಿತವಾಗಿ ಹೇಳ್ತಾ ಇದಾರಲ್ಲ, ಆ ತರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಡಾಕ್ಟರ್ಗಳು. ಅಂದ್ರೆ ದೇವರಲ್ಲಿ ಕೇಳಿದಾಗ ಹೇಳ್ತಾರ, ದೇವ್ರು ನನ್ನಿನ್ನ ತೊಂದ್ರೆ ಅಂತ ಹೇಳಿ ನಾಗನಲ್ಲಿ ಕೇಳಿದಾಗ ಹೇಳ್ತು. ನಾನು ದೇವರಿಗೆ ಸರಿಯಾಗಿ ಧರ್ಮಸ್ಥಳ ಆನೆಯಾಗಿ ಹೇಳಿದೆ ಸರ್. ನಾನು ಹಾಕಿದ್ದಲ್ಲ, ಅವಳು ಮಗು ಹಾಕಿದ್ದಲ್ಲ, ಇನ್ನೊಂದು ಮಕ್ಕಳು ಹಾಕಿದ್ದಲ್ಲ, ನಾನು 3 ಮಕ್ಕಳು ಇರುದು, ಯಾರು ಹಾಕಿದ್ದಲ್ಲ, ಇದು ದೇವರದ್ದೇ ಇಷ್ಟ ಆಟ. ಓಕೆ ಓಕೆ ಓಕೆ, ಸರಿ ಆಯ್ತು, ಆಗ್ಲಿ ಮೇಡಮ್. ಅದೇ ಯಾರು ಏನೇ ಹೇಳಿದ್ರು ಹೆಚ್ಚಿನ ವಿಚಾರವನ್ನು ತಲೆಗೆ ತಗೊಳ್ಬೇಡಿ. ಮತ್ತೆ ನಿಮಗೆ ಮತ್ತೆ ನಿಮ್ಮ ಮಗಳಿಗೆ ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ನೋಡಿ, ಅವರು ಹೇಳಿದ್ದೇನೆಂದರೆ ಆಸ್ಪತ್ರೆಯಲ್ಲಿ ಇದ್ದಾಗ ಬರಲಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಮನೆಗೆ ಹೋದ್ಮೇಲೆ ಬಂದಿದೆ. ಯಾಕೆಂದರೆ ಹಾಸ್ಪಿಟಲಲ್ಲಿ ನಾವೇನು ಮಾಡೋದು ಅಂದರೆ ಒಬ್ಬರು ಸಿಸ್ಟರ್ನ ಅವ್ರ ಜೊತೆ ಬಿಟ್ಟಿದ್ದು.
ನೋಡಲಿಕ್ಕೆ, ಯಾಕೆಂದರೆ ಅವ್ರು ಹಾಕ್ಕೊಳ್ತಾ ಇದ್ದಾರೆ ಅಂತೇಳಿ. ಮತ್ತು ನಾವು ಎಲ್ಲ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಿದ್ದು, ಯಾವುದೇ ರೀತಿ ಕಡ್ಡಿ ವಸ್ತುನ ಅವರು ತೆಗೆದುಕೊಂಡು ಹೋಗ್ದಲೇ ಇರಲಿ ಅಂತೇಳಿ. ಆ ನಂತರ ಯಾವುದೇ ರೀತಿ ಕಡ್ಡಿ ಬರಲಿಲ್ಲ. ಆಫ್ಟರ್ 24 hours ನಾವೇ ಎಕ್ಸಾಮಿನೇಷನ್ ಮಾಡಿದ್ದು, ಅದರಲ್ಲಿ ಯಾವುದೇ ಕಡ್ಡಿ ಬರಲಿಲ್ಲ. ಯಾಕೆಂದರೆ ಕಡ್ಡಿ ಇರಲಿಲ್ಲ. ಆಸ್ಪತ್ರೆ ಅನಾವರಣ ಸುತ್ತಮುತ್ತ ಪ್ರದೇಶದಲ್ಲಿ ನಾವು ಕಡ್ಡಿ ತೊಗೊಂಡೋಗ್ಲಿಕ್ಕೆ ಬಿಡಲಿಲ್ಲ. ಕಡ್ಡಿ ತೊಗೊಂಡೋಗಿ ಕಣ್ಣೊಳಗೆ ಹಾಕ್ಕೊಂಡ್ರೆ ಕಡ್ಡಿ ಬರ್ತದೆ, ಇಲ್ಲ ಅಂದರೆ ಕಡ್ಡಿ ಬರಲ್ಲ. ಅರ್ಥ ಆಯ್ತಾ? ಹಾಗಾಗಿ ಅವರು ಮನೆಗೆ ಹೋದ್ಮೇಲೆ ಬರ್ತಾ ಇದೆ, ಅವರೇ ಒಪ್ಕೊಂಡ್ರು ಅದನ್ನು ಕೂಡ. ಮನೆಗೆ ಹೋದ್ಮೇಲೆ ಬರ್ತಾ ಇದೆ. ಮೇಡಮ್ ಅವರು ಮಾತನಾಡ್ತಾ ಇರೋದು ನೋಡಿದ್ರೆ ಇಲ್ಲ ನೀವು ಹೇಳೋದೆಲ್ಲ ಸುಳ್ಳೆ. ಇಲ್ಲ, ಅದು ಡಿನೈಯಲ್ ಅಂತೇಳಿ. ಈಗ ನೋಡಿ, ಅವರು ಮಾನಸಿಕವಾಗಿ ಅವ್ರು ಸಿದ್ಧವಾಗಿದ್ದಾರೆ, ಇದು ದೇವರಿಂದನೇ ಬರ್ತಾ ಇದೆ ಅಂತೇಳಿ. ನೀವು ಯಾರೇ ಏನೇ ಹೇಳಿದ್ರು ಅದನ್ನು ಒಪ್ಕೊಳ್ಳಿಕ್ಕೆ ಅವರು ಮನಸ್ಸು ಸಿದ್ಧ ಇಲ್ಲ. ಸೊ ಹಾಗಾಗಿ ನಾವು ಹೇಳೋದೇನೆಂದರೆ ಅವರಿಗೆ ಒಂದು ಎವ್ಯಾಲ್ಯೂಯೇಷನ್ ಬೇಕು, ಸೈಕ್ಯಾಟ್ರಿಕ್ ಎವ್ಯಾಲ್ಯೂಯೇಷನ್ನು. ಅದು ಮಾಡಿದರೆ ಅವರಿಗೆ ಒಂದಿನ ರಿಯಲೈಸ್ ಆಗುತ್ತೆ. ಈಗ ಕಣ್ಣಿಗೆ ಏನಾದರೂ ತೊಂದರೆ ಆಗಿ ದೃಷ್ಟಿ ಕಡಿಮೆ ಇರೋ ಕಣ್ಣು, ಇನ್ನೊಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ. ಅದಕ್ಕೆ ಆ ಮಾತನ್ನ ನಿಮ್ಮ ಹತ್ರ ಹೇಳಿಸ್ದೆ, ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿದ್ರೆ. ಈಗ ನಾವು ಆ ಪೇಷಂಟ್ ಜೊತೆ ಮುಂಚೆ ಕೂಡ ಮಾತಾಡಿದೀವಿ, ಅವ್ರು ಮಾತಾಡ್ಲಿಕ್ಕೆ ಸಿದ್ಧ ಇಲ್ಲ. ನೀವು ಎಷ್ಟೇ ಅರ್ಧ ಗಂಟೆ ನೀವು ಈ ವಸ್ತು ಸ್ಥಿತಿನ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಆಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಡಿನೈಯಲ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ಶಿ ಈಸ್ ಡಿನೈಯಿಂಗ್ ಫ್ರಮ್ ದಟ್ ಟೈಮ್. ಈಗಲೂ ಕೂಡ ಅದೇ ಮಾಡಿದ್ರು. ಫೈನ್. ಈಗ ಲೆಟಸ್ ಅಂದ್ರೆ ಕೊನೆ ಒಂದು 2-3 ನಿಮಿಷದಲ್ಲಿ ನಾವು ಶೋ ಕ್ಲೋಸ್ ಮಾಡಬೇಕಾಗಿದೆ ಡಾಕ್ಟರ್. ಈಗ ಸಾಮಾನ್ಯವಾಗಿ ಆನ್ ಜನರಲ್ ಡೇ ಟು ಡೇ ಬೇಸಿಸ್ನಲ್ಲಿ ಕೆಲವು ವಿಚಾರಗಳು, ಈ ಸೈಕ್ಯಾಟ್ರಿ ವಿಚಾರಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಆ ಕಾಯಿಲೆ ನನಗಿದೆ ಅಂತಾದ್ರೂ ಅದು ಕಾಯಿಲೆ ಅಂತ ನನಗೆ ಗೊತ್ತಿರಲ್ಲ. ಮತ್ತೆ ಅದನ್ನ ಒಪ್ಕೊಳ್ಳಿಕ್ಕೂ ತಯಾರಿರಲ್ಲ. ಅಯ್ಯೋ ನನಗೆ ಮಾನಸಿಕ ಕಾಯಿಲೆ ಇದೆಯಾ ಅನ್ನೋ ಲೆವೆಲಲ್ಲಿ ನಾವು ಮಾತನಾಡ್ತೇವೆ. ಆಮೇಲೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತಂದ್ರೆ ನನಗೇನು ಹುಚ್ಚ ಅಂತ ಕೇಳ್ತಾರೆ. ಅದೇ. ಸೊ ಈ ತರ ಅದು ಆ ಮೆಂಟಾಲಿಟಿ ಚೇಂಜ್ ಆಗ್ಬೇಕಷ್ಟೇ. ನಮ್ಮ ಭಾರತೀಯರಲ್ಲಿ ಆ ಮೆಂಟಾಲಿಟಿ ಚೇಂಜ್ ಆಗ್ಬೇಕು. ಯಾರು ಈಗ ಮತ್ತೆ ಏನಂದ್ರೆ ಜನ ನೋಡೋದು ಕೂಡ ಒಂಥರ ಬೇರೆ ರೀತಿ ದೃಷ್ಟಿಯಿಂದ ನೋಡ್ತಾರೆ. ಈಗ ಯಾರಾದ್ರೂ ಮಾನಸಿಕ ರೋಗ ವೈದ್ಯರ ಹತ್ರ ಹೋಗಿ ಬಂದರೆ ಅವನಿಗೆ ಹುಚ್ಚೆ ಹಿಡ್ದಿದೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ನೋಡ್ತಾರೆ. ಅದು ಕೂಡ ಬದಲಾಗಬೇಕು ಅಲ್ವಾ? ಈಗ ಡೇ ಟು ಡೇ ಬೇಸಿಸಲ್ಲಿ ಸಿಂಪಲ್ ಆಗಿ ನಾವು ನಮ್ಮ ಕಣ್ಣುಗಳ ಬಗ್ಗೆ ಕೇರ್ ತಗೊಳ್ಳೋದು ಹೇಗಾಗಿರಬಹುದು ಅಂತ ಒಂದು 2 ನಿಮಿಷದಲ್ಲಿ ಹೇಳಿ ನಾನು ವಿಲ್ ಕ್ಲೋಸ್ ದ ಶೋ. ನೋಡಿ, ಕಣ್ಣಿನ ಕೇರ್ ಅಂದರೆ ಏನಂದರೆ, ಈಗ ಕಣ್ಣನ್ನು ಅತ್ಯಂತ ಮುಖ್ಯವಾದ ಸೂಕ್ಷ್ಮವಾದ ಅಂಗ, ಆದರೆ ಅದು ಅತ್ಯಂತ ನೆಗ್ಲೆಕ್ಟ್ ಮಾಡೋ ಅಂಗ ಕೂಡ ನಾವು. ಸೊ ಕಣ್ಣಿನ ದೃಷ್ಟಿ ಇಲ್ದಿದ್ರೆ ಜೀವನನೇ ಇರಲ್ಲ. ನೀವು 2 ನಿಮಿಷ ಕಣ್ಣು ಕ್ಲೋಸ್ ಮಾಡಿ ನಿಮಗೆ ಹೆದರಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರಪಂಚದಲ್ಲಿ ಯಾವುದನ್ನು ನಾವು ಎಂಜಾಯ್ ಮಾಡಲಿಕ್ಕಾಗಲ್ಲ. ದೃಷ್ಟಿಯಿಂದ ನಾವು ಊಟ ಎಂಜಾಯ್ ಮಾಡಬೇಕಾದ್ರೂ ಅದನ್ನು ನೋಡಿದ ಮೇಲೆ ನಾವು ಅದನ್ನು ಟೇಸ್ಟ್ ಎಂಜಾಯ್ ಮಾಡ್ತೀವಿ. ಪ್ರತಿಯೊಂದು ನಮ್ಮ ನವರಸಗಳಿದೆಯಲ್ಲ, ಅದನ್ನು ಪ್ರತಿಯೊಂದು ಸವಿಬೇಕಾದ್ರೆ ದೃಷ್ಟಿ ಬೇಕೇ ಬೇಕು. ಅದರಿಂದ ನಾವೇನು ಮಾಡಬೇಕು ಅಂದರೆ, ಪ್ರತಿಯೊಬ್ಬರು ಈಗ 40 ವರ್ಷಗಳ ನಂತರ, 40 ವರ್ಷ ಆದ ನಂತರನೇ ಕಣ್ಣಿನ ಬಗ್ಗೆ ಕೇರ್ ತಗೋಬೇಕು ಅಂತ ಹೇಳ್ತಾ ಇಲ್ಲ. ಕಣ್ಣಿನ ಕಾಯಿಲೆಗಳು ಸಾಮಾನ್ಯವಾಗಿ ಬರುವುದು 40 ಪ್ರಾಯದ ನಂತರ. ಸಮೀಪ ದೃಷ್ಟಿ ದೋಷ ಶುರುವಾಗ್ಬೋದು, ದೂರದೃಷ್ಟಿ ದೋಷ ಶುರುವಾಗ್ಬೋದು. ಮತ್ತು ಈಗ ನಮ್ಮ ಈಗಿನ 21ನೇ ಶತಮಾನದಲ್ಲಿ BP ಶುಗರ್ ಅನ್ನೋದು ತುಂಬಾ ಕಾಮನ್. 10 ಜನದಲ್ಲಿ 5 ಜನಕ್ಕೆ ಇರ್ತದೆ 50 ವರ್ಷ ಕ್ರಾಸ್ ಆದವರಲ್ಲಿ. ಅವರಲ್ಲಿ ಏನಾಗುತ್ತೆ ಅಂದರೆ, ಕಣ್ಣಿನ ನರದಲ್ಲಿ, ರೆಟಿನಾದಲ್ಲಿ ರೆಟಿನೋಪತಿ ಅಂತ ಕರಿತೀವಿ, ಅದರಲ್ಲಿ ವೀಕ್ನೆಸ್ ಶುರುವಾಗ್ಬೋದು. ಮತ್ತು ಆಮೇಲೆ ಕಣ್ಣಿನ ಪೊರೆ ಬೇಗನೆ ಬರಲಿಕ್ಕೆ ಶುರುವಾಗ್ಬೋದು. ಮತ್ತು ಕಣ್ಣಿನ ವಿವಿಧ ತೊಂದರೆಗಳು, ಕಣ್ಣಿನ ರಕ್ತನಾಳ ಬ್ಲಾಕ್ ಆಗ್ಬೋದು, ಅದರಿಂದ ಸಡನ್ ದೃಷ್ಟಿ ಹೋಗೋ ಸಾಧ್ಯತೆ ಇರ್ತದೆ. ಅದರಿಂದ ಏನಾಗಬೇಕು ಅಂದರೆ, ನಾವು 6 ತಿಂಗಳು ಇಲ್ಲ 1 ವರ್ಷಕ್ಕೆ ಒಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಕಣ್ಣು ಚೆನ್ನಾಗಿದ್ರೂ ಕೂಡ, ಸ್ವಲ್ಪನೇ ತೊಂದರೆ ಇದ್ದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ದಲೆ ಕಣ್ಣಿನ ಒಂದು ದೃಷ್ಟಿಯ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಮತ್ತು BP ಶುಗರನ್ನು ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಕೆಲವೊಮ್ಮೆ ಗ್ಲೋಕೋಮಾ ಎಂಬ ಕಾಯಿಲೆ ಇದೆ, ಅದು ತುಂಬಾ ನೆಗ್ಲೆಕ್ಟೆಡ್ ಸೆಕ್ಟರ್ ಆಗಿರೋದು. ಅದನ್ನು ಕೂಡ ನಾವು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಮಾಡಬೇಕು. ಮತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮತ್ತು ನಮ್ಮ ಕಣ್ಣಿನ ದೃಷ್ಟಿಯ ಒಂದು ದೃಷ್ಟಿದಾನ ಪ್ರತಿಯೊಬ್ಬರು ಈಗ ನೋಡಿ, ಮರಣಾನಂತರ ದೃಷ್ಟಿದಾನ ಮಾಡಿದರೆ ಲಕ್ಷಾಂತರ ದೃಷ್ಟಿಹೀನರಿಗೆ ಅಂಧತ್ವವನ್ನು ನಿವಾರಿಸಬಹುದು. ಇದಕ್ಕಿಂತ ಯೋಗ್ಯವಾದ ಶ್ರೇಷ್ಠವಾದ ಕೆಲಸ ಯಾವುದೂ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಆಗಲಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಈ ಹೊತ್ತಿನಲ್ಲಿ ಬಂದು 1 ಗಂಟೆಗಳ ಕಾಲ ನಮ್ಮ ಜೊತೆ ಮಾತನಾಡಿದರೆ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನೀವು ನೋಡ್ತಾ ಇದ್ರಿ ಒಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಾನು ಕನ್ಕ್ಲೂಡ್ ಮಾಡೋದೇನು ಅಂತಂದರೆ, ವೈದ್ಯರ ಪ್ರಕಾರ ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರೂವ್ ನಾವು ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಕೃಷ್ಣ ಪ್ರಸಾದ್ ಮಾತಾಡಿದ್ರು, ಡಾಕ್ಟರ್ ಶಶಿಧರ್ ಮಾತಾಡಿದ್ರು, ಸೈಕ್ಯಾಟ್ರಿಸ್ಟ್ ಅವರು ಮಾತನಾಡಿದರು. ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ನಥಿಂಗ್ ಬಟ್ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್. ಓಕೆ, ದಟ್ಸ್ ನಂಬರ್ 1. ನಂಬರ್ 2 ಏನಂತಂದರೆ, ಅವ್ರ ತಾಯಿ ಜೊತೆ ನಾವು ದೂರವಾಣಿ ಮೂಲಕ ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಅವರು ಅದನ್ನು ಡಿನೈ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಬರಲಿಲ್ಲ, ಇಲ್ಲಿ ಮನೇಲಿ ಮತ್ತೆ ಬರ್ತಾ ಇದೆ, ಬಟ್ ಅವ್ರು ಅದಕ್ಕೆ ಬೇರೆದೇ ಕಾರಣಗಳನ್ನು ಹೇಳ್ತಾ ಇದ್ದಾರೆ, ದೇವರ ತೊಂದರೆ ತಾಪತ್ರೆ ಅಂತ ಹೇಳಿ. ಎನಿವೆ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ವಿಚಾರ ನಿಮಗೆ ಮಾಹಿತಿ ದೊರೆತಿದೆ, ಇನ್ಕ್ಲೂಡಿಂಗ್ ಸೈಕ್ಯಾಟ್ರಿ ವಿಚಾರವಾಗಿ. ಮತ್ತು
ಆ ಮನೆಯವರಿಗೆ, ಅವ್ರ ತಾಯಿಗೆ, ಅವರಿಗೆ, ಶ್ರೀನಿಧಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾನೆ. 3 ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.